ಹೇಳ್ತಾರೆ ನಮ್ಮೂರಿನ ಭಾಷೆಯಲ್ಲಿ. ಮಾತೃಪ್ರಧಾನ ಸಂಸ್ಥೆ ಒಂದು ಸಂಸ್ಕಾರ ಈ ಭಾಗದಲ್ಲಿದೆ. ಅಂದರೆ ತಾಯಂದ್ರಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಂಥ ರಾಜ್ಯದ ಒಂದು ಭೂಭಾಗ ಇದು. ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಹಾಗಾಗಿ ಅವರಿಗೆ ಈ ಭಾಗದಿಂದ ವಿಶೇಷವಾದ ಅಭಿನಂದನೆಗಳನ್ನು ಹೇಳಿ ತಮ್ಮ ಮೂಲಕ ರಾಜ್ಯದ ಎಲ್ಲ ಮಹಿಳೆಯರಿಗೆ ಶುಭಾಶಯಗಳನ್ನು ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೇನೆ. ಕರಾವಳಿ ಕರ್ನಾಟಕ ಅಂತ ಹೇಳಿದ ತಕ್ಷಣ ಕೇವಲ ಕರಾವಳಿಗೆ ಸೀಮಿತವಾಗಿ ಆಲೋಚನೆ ಮಾಡೋದಿಲ್ಲ ನಾನು. ಸ್ವಲ್ಪ ಒಂದು 10, 20, 30 ಕಿಲೋಮೀಟರ್ ಆ ಕಡೆ ಹೋದರೆ ಪಶ್ಚಿಮ ಘಟ್ಟದ ತಪ್ಪಲು ಇದೆ. ಹಾಗಾಗಿ ಪ್ರವಾಸೋದ್ಯಮದ ಅಭಿವೃದ್ಧಿಯ ಆಲೋಚನೆ ಮಾಡಬೇಕಾದ್ರೆ ನಮ್ಮ ಸಮುದ್ರ, ನಮ್ಮ ಕರಾವಳಿ ತೀರ, ನಮ್ಮ ಬ್ಯಾಕ್ ವಾಟರ್ ಅಂತ ಏನು ಹೇಳ್ತೀವಿ, ಒಂದು ಕಡೆಯಿಂದ ಗೋವಾ, ಮತ್ತೊಂದು ಕಡೆಯಿಂದ ಕೇರಳ, ಇವರಿಬ್ಬರು ಅದ್ಭುತವಾಗಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಆದರೆ ಕರಾವಳಿಯಲ್ಲಿ ಗೋವಾಕ್ಕಾಗಲಿ ಕೇರಳಕ್ಕಾಗಲಿ ಏನೂ ವ್ಯತ್ಯಾಸ ಇಲ್ಲ. ಅಷ್ಟೇ ಸುಂದರವಾದ ಅಥವಾ ಅದಕ್ಕಿಂತಲೂ ಸುಂದರವಾದ ತಾಣಗಳಿದ್ದಾವೆ, ಅಷ್ಟೇ ಸುಂದರವಾದ ಬ್ಯಾಕ್ ವಾಟರ್ಸ್ ಇದೆ, ಅಷ್ಟೇ ಸುಂದರವಾದ ಕರಾವಳಿಯ ಹಸಿರಿದೆ. ಇಲ್ಲಿ ವೈವಿಧ್ಯತೆ ಇದೆ. ಯಾಕೆಂತ ಹೇಳಿದರೆ ಆ ಎರಡು ಪ್ರದೇಶಗಳಿಗೆ ಭಿನ್ನವಾದ, ಅವ್ರಿಗಿಂತ ಹೆಚ್ಚು ಅವ್ರಿಗಿಂತ ಕಡಿಮೆ ಅಂತ ಹೇಳೋದಿಲ್ಲ, ಅದ್ಭುತವಾದ ಧಾರ್ಮಿಕ ಸಂಸ್ಕೃತಿ ಇದೆ. ಇಲ್ಲಿಯ ಕಂಬಳ ಇತ್ತೀಚೆಗೆ ಯಾವುದೋ ಕಾರಣಕ್ಕೆ ಜಗತ್ತಿನಾದ್ಯಂತ ಬಹಳ ಫೇಮಸ್ ಆಯಿತು. ಅದು 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಬೋಲ್ಟ್ಗಿಂತ ಜೋರಾಗಿ ಓಡಬಲ್ಲಂಥ ನಿಶಾಂತ್ ಶೆಟ್ಟಿ ಇರ್ಬೋದು ಅಥವಾ ಶ್ರೀನಿವಾಸ್ ಗೌಡ ಇರ್ಬೋದು, ತುಂಬ ಜನ ಆ ಥರದ ವ್ಯಕ್ತಿಗಳಿದ್ದಾರೆ ಅಂತ ಚರ್ಚೆಗಳದು. ಅದೇ ರೀತಿ ಕೇರಳದ ಕಥಕ್ಕಳಿ, ತಯ್ಯಂ, ಅದಕ್ಕೆ ಭಿನ್ನವಾಗಿ ಇಲ್ಲೊಂದು ಅದ್ಭುತವಾದ ಯಕ್ಷಗಾನ ಕಲೆ ಇದೆ, ಒಂದು ಸಮಗ್ರವಾದ ಗಂಡುಮೆಟ್ಟಿನ ಕಲೆ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಕರಾವಳಿ ಕರ್ನಾಟಕದ ಕ್ಯುಸಿನ್ ಅಥವಾ ಊಟೋಪಚಾರದ ವ್ಯವಸ್ಥೆ ಇದೆ. ಅದು ಜೈನ್ ಮೆನು ಇರ್ಬೋದು, ಕೊಂಕಣಿಯವರ ಮೆನು ಇರ್ಬೋದು, ಅಥವಾ ಉಡುಪಿಯ ಮೆನು ಇರ್ಬೋದು, ವಿಭಿನ್ನವಾಗಿದೆ. ಇದೆಲ್ಲಕ್ಕೆ ಕಳಶಪ್ರಾಯವಾಗಿ ಸುಮಾರು 2.5-3 ತಿಂಗಳ ಕಾಲ ಇಲ್ಲಿಯ ಮಳೆ, ನೀವು ಮಿಡ್ಲ್ ಈಸ್ಟ್ನವರಿಗೆ ಈ ಮಳೆಯನ್ನೇ ಸುಂದರವಾಗಿ ಪ್ಯಾಕೇಜ್ ಮಾಡಿ ಎಲ್ಲಿಯಾದರೂ ಮಾರಾಟ ಮಾಡಿದರೆ ಆ ಮಳೆಯನ್ನು ನೋಡಲಿಕ್ಕೆ ಬರ್ತಾರೆ. ಯಾಕೆಂದರೆ ಅಲ್ಲಿ ಮಳೆ ಬರುವುದಿಲ್ಲ. ಇಲ್ಲಿಯ ಮಳೆಯನ್ನು ಅದ್ಭುತವಾಗಿ ಮಾರ್ಕೆಟಿಂಗ್ ಮಾಡಲಿಕ್ಕೆ ಆಗತ್ತಾ ಅಂಥೇಳಿ ಅಕ್ಕಪಕ್ಕದಲ್ಲಿ ಜಗದ್ವಿಖ್ಯಾತವಾದ ಏನು ಚಿಕ್ಕಮಗಳೂರು ಕಾಫಿ ಇದೆ, ಅದು ಪಕ್ಕದಲ್ಲೇ ಇದೆ. ಚಿಕ್ಕಮಗಳೂರು ಕಾಫಿ ತೋಟದಲ್ಲಿ ಹೋಗಿ ವಾಸ್ತವ್ಯ ಮಾಡೋದನ್ನು ಪ್ಲ್ಯಾನ್ ಮಾಡಲಿಕ್ಕಾಗತ್ತಾ? ಅದೇ ರೀತಿ ಕೊಡಗು ಇಡೀ ದೇಶದಲ್ಲಿ ಅತ್ಯಂತ, ನಾನು ಸೈನ್ಯದಲ್ಲಿದ್ದವನು, ಅತ್ಯಂತ ಸಮರ್ಥರಾದ, ಅತ್ಯಂತ ಇಡೀ ದೇಶ ಹೆಮ್ಮೆ ಪಡುವಂಥ ಹಿರಿಯ ಸೇನಾಧಿಕಾರಿಗಳನ್ನು ಕೊಟ್ಟಂಥ ಒಂದು ಪ್ರದೇಶ. ಅಲ್ಲಿಯ ಕಾಫಿ ಎಸ್ಟೇಟ್ನಲ್ಲಿ ಉಳ್ಕೊಳ್ಳೋದು ಒಂದು ಅದ್ಭುತವಾದ ಅನುಭವ. ಅದು ಇನ್ನೂ ಸ್ವಲ್ಪ ಆ ಕಡೆ ಹೋದರೆ ಶಂಕರಾಚಾರ್ಯರ ನೆನಪು ಮಾಡಿಕೊಂಡು ಶೃಂಗೇರಿ ಅಂತ ಒಂದು ಅದ್ಭುತವಾದ ಪೀಠ ಇಲ್ಲಿದೆ. ಹಾಗಾಗಿ ಪ್ರವಾಸೋದ್ಯಮವನ್ನು ಮಾತನಾಡುವಾಗ ನಾವೆಲ್ಲಾದ್ರೂ ಶೃಂಗೇರಿ, ಕೊಡಗು, ಚಿಕ್ಕಮಗಳೂರು ಇದೆಲ್ಲವನ್ನು ಇಟ್ಟುಕೊಂಡು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? NMPT ಚೇರ್ಮನ್ನ ಮೀಟ್ ಆಗಲಿಕ್ಕೆ ಹೋದಾಗ ಹೇಳ್ತಾ ಇದ್ರು, ಸುಮಾರು ಒಂದು 28-30 ಕ್ರೂಸ್ ವೆಸಲ್ಸ್ ಬರ್ತದೆ ಇಲ್ಲಿಗೆ. ಒಂದು ಕ್ರೂಸ್ ವೆಸಲ್ನಲ್ಲಿ 2,000ರಿಂದ 3,000 ಜನ ಪ್ರವಾಸಿಗರಿರ್ತಾರೆ. ಆದರೆ ಏನಾಗಿದೆ ಅಂತ ಹೇಳಿದರೆ ಆ ಸರ್ಕಿಟ್ನಲ್ಲಿ ಮಂಗಳೂರಿಗೆ 12 ಗಂಟೆ ಕೊಡ್ತಾರೆ, ನಾಟ್ ಮೋರ್ ದೆನ್ ದ್ಯಾಟ್. ಸೊ ಹಾಗಾಗಿ ಅವರು ಇಲ್ಲಿ ಬಂದು ಒಂದು ಚಾಪೆಲ್ ದರ್ಶನ ಮಾಡ್ತಾರೆ, ಒಂದು ದರ್ಗಾಕ್ಕೆ ಹೋಗ್ತಾರೆ, ಪಾಸಿಬ್ಲಿ ದೇ ವಿಲ್ ಗೋ ಟು ಬನ್ನಡ್ಕದ ಹತ್ರ ಒಂದು ಸೋನ್ಸ್ ಫಾರ್ಮ್ ಇದೆ, ಅಲ್ಲಿಗೆ ಹೋಗ್ತಾರೆ. ಸೊ ಬೆಳಿಗ್ಗೆ ಸಂಜೆ ಮುಗಿದು ಹೋಗ್ತದೆ. ನಾವೇನಾದರೂ ಈ ಟೂರ್ ಟ್ರಾವೆಲರ್ಸ್ ಥರ ಮಾತಾಡಿಕೊಂಡು ಇಲ್ಲೊಂದು 2 ದಿನಗಳ ಕಾಲ 3 ದಿನಗಳ ಇರುವ ಹಾಗೆ, ಇಲ್ಲಿಯ ದೈವಾರಾಧನೆ ಕೇರಳಕ್ಕಿಂತ ಭಿನ್ನವಾಗಿದೆ. ವಿವೇಕಾನಂದರು ಮಾತಾಡ್ತಾರೆ, ಅದರ ಹಿಂದೆ ಪಾಡ್ದನೆ ಇದೆ, ಅಂದರೆ ಈ ಭಾಗದ ಇತಿಹಾಸ ಇದೆ. ಅದರಲ್ಲಿ ಶ್ರದ್ಧೆಗೆ, ನಂಬಿಕೆಗೆ ಭಂಗ ಬಾರದೇ ಇರುವ ರೀತಿಯಲ್ಲಿ ಯಾವ ರೀತಿ ಅದನ್ನು ಪರಿಚಯಿಸುವಂಥ ಕೆಲಸವನ್ನು ಮಾಡಬಹುದು. ಕರಾವಳಿಯಲ್ಲಿ ಈ ನೀರು, ಸಮುದ್ರ, ಬ್ಯಾಕ್ ವಾಟರ್ನ ಜೊತೆಗೆ ಒಂದು ವಿಭಿನ್ನವಾದ ಸಂಸ್ಕೃತಿ ಇದೆ, ಒಂದು ವಿಭಿನ್ನವಾದ ಜೀವನ ಪದ್ಧತಿ ಇದೆ, ಒಂದು ವಿಭಿನ್ನವಾದ ಮೌಲ್ಯಗಳ ಬದುಕಲ್ಲಿ ನಮ್ಮನ್ನು ಅಳವಡಿಸ್ಕೊಂಡ ಮೌಲ್ಯಗಳ ಅನಾವರಣ ಮಾಡೋ ಸಾಧ್ಯತೆ ಇದೆ. ಹಾಗಾದರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಒಂದು ಇಕೋಸಿಸ್ಟಮ್ ಡೆವಲಪ್ ಆಗಬೇಕು. ಯಾವುದೋ ಒಂದನ್ನು ಪ್ರಮೋಟ್ ಮಾಡಲಿಕ್ಕಾಗೋದಿಲ್ಲ. NMPT ಚೇರ್ಮನ್ ಹೇಳ್ತಾ ಇದ್ರು, 40-42 ವರ್ಷಗಳ ಕಾಲದ ಆಲ್ ವೆದರ್ ಕ್ಲಾಸ್ 1 ಪೋರ್ಟ್ ಇದ್ದರೂ ಕೂಡ ಅದು ಸರಿಯಾಗಿ ಟೇಕ್ ಆಫ್ ಆಗಲಿಲ್ಲ. ಯಾಕೆಂತ ಹೇಳಿದರೆ ಒಳ್ಳೆಯ ರೈಲ್ವೆ ಕನೆಕ್ಟಿವಿಟಿ ಇಲ್ಲ, ಒಳ್ಳೆಯ ರಸ್ತೆಯ ಕನೆಕ್ಟಿವಿಟಿ ಇಲ್ಲ. ಏನೋ ಪುಣ್ಯಕ್ಕೆ 2 ಲ್ಯಾಂಡಿಂಗ್ ಸ್ಟ್ರಿಪ್ ಇರುವಂಥ ಏರ್ಪೋರ್ಟ್ ಇದೆ ನಮ್ಮ ಹತ್ರ. ಆ ಆಲೋಚನೆ ಮಾಡಿದಾಗ ಪ್ರವಾಸೋದ್ಯಮವು ಕೂಡ ಒಂದು ಉದ್ಯಮವಾಗಿ ಆರ್ಥಿಕವಾಗಿ ಅನುಕೂಲಕ್ಕೆ ಮಾಡೋದ್ರ ಜೊತೆಗೆ ಒಂದಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತದೆ. ಅದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಇರ್ಬೋದು, ಅದು ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಗೈಡ್ಸ್ ಯಾರು ಬಂದು ಜನ ಕರ್ಕೊಂಡು ಹೋಗ್ತಾರೆ ಆ ಸಂಗತಿಗಳಿರ್ಬೋದು. ಸೊ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡೋದು ಅಂತ ಹೇಳಿದರೆ ಕಂಪ್ಲೀಟ್ ಇಕೋಸಿಸ್ಟಮನ್ನು ಡೆವಲಪ್ ಮಾಡುವಂಥದ್ದು. ಅದರಲ್ಲಿ ರಸ್ತೆ, ರೈಲು,
ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸುವಂಥದ್ದು. ಇನ್ನು ಯಾವ ಪ್ರದೇಶಗಳಿಗೆ ಪ್ರವಾಸಕ್ಕೆ ಜನ ಬರ್ತಾರೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥದ್ದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಗುಣಮಟ್ಟದ ಸೌಲಭ್ಯ ಒದಗಿಸಬೇಕಂತ ಹೇಳಿದರೆ ಆ ರೀತಿಯ ಸಂಗತಿಗಳನ್ನು ಜೋಡಿಸ್ಕೊಳ್ಳುವಂಥದ್ದು. ಇನ್ನು ಬಹಳ ಮಾತಾಡೋದಕ್ಕೆ ಚರ್ಚೆಗಳಾಗಬೇಕು. ಕೊನೆ ಒಂದು ಮಾತು ಹೇಳ್ತೇನೆ, ಪ್ರವಾಸೋದ್ಯಮಕ್ಕೆ ಬಂದ ಜನ ಏನು ಅಪೇಕ್ಷೆ ಪಡ್ತಾರೆ? ನಮ್ಮ ರಿಕ್ಷಾ ಡ್ರೈವರ್ಸ್ ಅವ್ರ ಜೊತೆ ಯಾವ ರೀತಿ ವ್ಯವಹರಿಸಬೇಕು, ಅವರ ಕಮ್ಯುನಿಕೇಷನ್ ಸ್ಕಿಲ್ ಏನಿರಬೇಕು, ನಮ್ಮ ಟ್ಯಾಕ್ಸಿ ಡ್ರೈವರ್ಸ್ ಅವ್ರ ಜೊತೆ ಯಾವ ರೀತಿ ವ್ಯವಹರಿಸಬೇಕು. ಇಲ್ಲಿ ಬಂದ ವ್ಯಕ್ತಿಗಳು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ. ಅವರಲ್ಲಿ ಆ ಪ್ರವಾಸೋದ್ಯಮಕ್ಕೆ ಪೂರಕವಾದ ಒಂದು ಕಲ್ಚರ್, ಅತಿಥಿ ದೇವೋ ಭವ ಅಂತ ಒಂದಷ್ಟು ಟಿವಿನ ಮಾಧ್ಯಮದಲ್ಲಿ ಚರ್ಚೆಗಳು ಬರ್ತಾ ಇತ್ತು. ಆ ರೀತಿಯಲ್ಲಿ ಅದು ಹೋಟೆಲ್ಸ್ ಇರ್ಬೋದು, ರೆಸ್ಟೋರೆಂಟ್ ಇರ್ಬೋದು, ಅಥವಾ ರಿಕ್ಷಾ ಡ್ರೈವರ್ ಇರ್ಬೋದು, ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು, ಟೂರ್ ಆಪರೇಟರ್ಸ್ ಇರ್ಬೋದು, ಅವರೆಲ್ಲರಲ್ಲೂ ಕೂಡ ಈ ಅತಿಥಿ ದೇವೋಭವ ಹೇಳುವ ನಮ್ಮ ಪರಂಪರಾನುಗತವಾದ ಸಂಸ್ಕಾರಯುತವಾದ ಏನು ನಡೆನುಡಿಗಳಿದ್ದಾವೆ. ಆ ರೀತಿಯಲ್ಲಿ ಕೇವಲ ಯಾರೋ ಬಂದರೂ ಸುಲಿಗೆ ಮಾಡಲಿಕ್ಕೆ ಅವಕಾಶ ಅಂತ ಹೇಳುವ ರೀತಿಯಲ್ಲಿ ನೋಡ್ದೇನೆ ಇವರು ಈ ಭಾಗದಲ್ಲಿ ನಮ್ಮ ಜನಜೀವನವನ್ನು ಆಧರಿಸುವಂಥ ನಮಗೆ ಅತ್ಯಂತ ಬೇಕಾದಂಥ ಅತಿಥಿಗಳು ಹೇಳುವ ಮನೋಭಾವವನ್ನು ಬೆಳೆಸಿಕೊಳ್ಳಲಿಕ್ಕೆ ಅವರಿಗೆ ತರಬೇತಿ ಕೊಡುವಂಥದ್ದು. ಇನ್ನು ಕೊನೆಯದಾಗಿ ಇನ್ವೆಸ್ಟ್ಮೆಂಟ್ಸ್. ಸರ್ಕಾರವೇ ಎಲ್ಲವನ್ನು ಮಾಡಲಿಕ್ಕಾಗೋದಿಲ್ಲ. ಸರ್ಕಾರ ಒಳ್ಳೆಯ ರಸ್ತೆ ಮಾಡಿ ಇಂಥ ಡಿಮಾಂಡ್ ಮಾಡ್ಬೋದು, ಸರ್ಕಾರ ಒಳ್ಳೆಯ ರೈಲ್ವೆ ಪ್ರೊವೈಡ್ ಮಾಡಿ ಇಂಥ ಡಿಮಾಂಡ್ ಮಾಡ್ಬೋದು, ಆದರೆ ಒಂದು ರಿಸಾರ್ಟ್ ಡೆವಲಪ್ ಮಾಡಬೇಕು, ಒಂದು ಒಳ್ಳೆಯ ಹೋಟೆಲ್ ಡೆವಲಪ್ ಮಾಡಬೇಕು ಅಂತ ಹೇಳಿದರೆ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ? ಇದಕ್ಕೆ ಪೂರಕವಾಗಿ ಹೇಳಬೇಕಂತ ಹೇಳಿದರೆ ಕೇರಳದಲ್ಲಿ ಮತ್ತು ಗೋವಾದಲ್ಲಿ ಈ CRZ ಸಂಬಂಧಪಟ್ಟಂತೆ ಅನೇಕ ಸಮಸ್ಯೆಗಳಿದ್ದಾಗ ಪರಿಹಾರ ಕಂಡುಕೊಂಡಿದ್ದಾರೆ. ಆ CRZ ಸಮಸ್ಯೆ ಅಂದರೆ ನೀವೀಗ ಈ ನಮ್ಮ ಸಮುದ್ರದಲ್ಲಿ ಅಥವಾ ಬ್ಯಾಕ್ ವಾಟರ್ಸಲ್ಲಿ ತುಂಬ ಇಷ್ಟಪಡ್ತೀರಿ, ನಿಮಗಿದು ವಿಶೇಷವಾದ ಅನುಭವ. ಅದು ವಿಶೇಷವಾಗಿ ಉತ್ತರ ಕರ್ನಾಟಕದಿಂದ ಬಂದವರಿಗೆ ಇದೇ ಒಂದು ಒಳ್ಳೆಯ ಅನುಭವ ಅಂತ ಅನ್ನಿಸ್ತದೆ. ಆದರೆ ಆ ಟೂರಿಸಂ ಡೆವಲಪ್ ಮಾಡಬೇಕಾದ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಬೇಕಾದ್ರೆ CRZ ಸಮಸ್ಯೆಗಳಿದ್ದಾವೆ. ಹಾಗಾಗಿ ಕಲೆಕ್ಟಿವ್ ಆಗಿ ಎಲ್ಲ ಜನಪ್ರತಿನಿಧಿಗಳು ಸೇರಿಕೊಂಡು ಈ ಭಾಗದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಗೊಳಿಸಬೇಕಾದ್ರೆ ಮಠಾರವರೇ ನಾವೆಲ್ಲೋ ಒಂದು ಕಡೆ ಆ ದೃಷ್ಟಿಯಲ್ಲಿ CRZಗೆ ಏನು ಎಕ್ಸೆಂಪ್ಷನ್ಸು ಕೇರಳದಲ್ಲಿ ಮತ್ತು ಗೋವಾದಲ್ಲಿ ಪಡ್ಕೊಂಡಿದ್ದಾರೆ ಅದನ್ನು ಕೂಡ ಮಾಡುವಂಥ ಅವಶ್ಯಕತೆ ಇದೆ ಅಂತ ಹೇಳ್ತಾ, ತಾವೆಲ್ಲ ಇವತ್ತು ಈ ಪತ್ರಕರ್ತರ ಸಮ್ಮೇಳನದ ಸಂದರ್ಭದಲ್ಲಿ ಈ ಒಂದು ಕ್ರೂಸ್ನಲ್ಲಿ ಒಂದಷ್ಟು ಪ್ರವಾಸೋದ್ಯಮದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವು ಸೇರಿಕೊಂಡಿದ್ದೇವೆ. ನನ್ನೊಂದು ವಿನಂತಿ ಇದೆ. ಕಳೆದ ಒಂದು 10-15 ವರ್ಷಗಳಲ್ಲಿ ಕರಾವಳಿ ಕರ್ನಾಟಕ, ಅದರಲ್ಲೂ ವಿಶೇಷವಾಗಿ ಮಂಗಳೂರು, ಅದು ಯಾವುದೋ ಸಿಲಿ ಸಣ್ಣ ಸಣ್ಣ ಸಂಗತಿಗಳಿಗೆ ಕುಪ್ರಸಿದ್ಧ ಆಗಿದೆ. ಆದರೆ ಮಂಗಳೂರು ಹಾಗಿಲ್ಲ. ಮಂಗಳೂರು ತುಂಬ ಚೆನ್ನಾಗಿದೆ, ಬುದ್ಧಿವಂತರ ಜಿಲ್ಲೆ ಅಂತ ತಾವೆಲ್ಲ ಬಹಳ ನಮಗೆ ಶಬಾಷ್ ಹೇಳ್ತೀರಿ. ಏನೋ ಸಣ್ಣ ಪುಟ್ಟ ಘಟನೆಗಳನ್ನು ವೈಭವೀಕರಿಸಿಕೊಂಡು ಮಂಗಳೂರಿನ ಬ್ರ್ಯಾಂಡನ್ನು ಎಲ್ಲೋ ಒಂದು ಕಡೆ ಕೆಡಿಸುವಂಥ ಒಂದು ಸಣ್ಣ ಪ್ರಯತ್ನ ಆಗ್ತಾ ಇದೆ. ನಾನು ಕರಾವಳಿ ಕರ್ನಾಟಕದ ಎಲ್ಲ ಬಂಧುಗಳ ಪರವಾಗಿ ತಮ್ಮ ಹತ್ರ ಕೈ ಮುಗಿದು ವಿನಂತಿ ಮಾಡ್ತೇನೆ. ಕರಾವಳಿ ಕರ್ನಾಟಕ ಈ ರಾಜ್ಯದ ಅತ್ಯಂತ ಬೇರೆ ಪ್ರದೇಶಗಳ ಹಾಗೆ ತುಂಬ ಸುಂದರವಾದ ಪ್ರದೇಶ ಇದು. ಇಲ್ಲಿಯ ಬ್ಯಾಂಕಿಂಗ್ ಇಂಡಸ್ಟ್ರಿ, ಇಲ್ಲಿಯ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಇಲ್ಲಿಯ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಇದೆಲ್ಲವೂ ಕೂಡ ತಮ್ಮ ಸ್ವಂತಿಕೆಯ ಮೇಲೆ ಜನ ತಮ್ಮನ್ನು ತಾವು ಆಧರಿಸಿಕೊಂಡು ಒಂದು ವಿಶೇಷವಾದ ಸ್ಥಾನಮಾನವನ್ನು ಗಳಿಸಿರುವಂಥ ಪ್ರದೇಶ ಇದು. ನೀವು ಕರಾವಳಿ ಕರ್ನಾಟಕದ ಜನರನ್ನ ಜಗತ್ತಿನಾದ್ಯಂತ ಪ್ರವಾಸ ಮಾಡಿ ಎಲ್ಲಿ ಹೋದರೂ ನೀವು ಅವರನ್ನು ಕಾಣ್ತೀರಿ. ನೀವು ಅಲ್ಲಿ ಹೋದಲ್ಲೆಲ್ಲ ತುಂಬ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಂಡು ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ತಾವೆಲ್ಲ ಇಡೀ ರಾಜ್ಯದಿಂದ ಮತ್ತು ದೇಶದ ಬೇರೆ ಭಾಗಗಳಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಹಾಗಾಗಿ ವಿನಂತಿ ಏನು ಅಂತ ಹೇಳಿದರೆ, ಒಂದು ಸ್ವಲ್ಪ ತಾವಿಲ್ಲಿಂದ ಹೋಗಬೇಕಾದ್ರೆ ಕರಾವಳಿ ಕರ್ನಾಟಕದ ಬಗ್ಗೆ ಒಂದಷ್ಟು ಒಳ್ಳೆಯ ಮಾತುಗಳನ್ನು ಬರೆದು ನೀವೆಲ್ಲ ಬರಬೇಕು ಇಲ್ಲಿಗೆ. ಇಲ್ಲಿಯ ಧರ್ಮಸ್ಥಳ ಇರ್ಬೋದು, ಉಡುಪಿ ಇರ್ಬೋದು, ಈ ರೀತಿಯ ದೇವಸ್ಥಾನಗಳಿರ್ಬೋದು, ಇದೆಲ್ಲವೂ ಕೂಡ ವಿಶೇಷವಾದ ರಿಲಿಜಿಯಸ್ ಟೂರಿಸಮ್ಗೆ ಪ್ರಮೋಷನ್ ಕೊಡುವಂಥ, ಕಲ್ಚರಲ್ ಟೂರಿಸಮ್ಗೆ ಪ್ರಮೋಷನ್ ಕೊಡುವಂಥ ಅದ್ಭುತವಾದ, ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು, ಈ 2 ಜಿಲ್ಲೆಗಳಲ್ಲಿ 9 ಮೆಡಿಕಲ್ ಕಾಲೇಜುಗಳಿದ್ದಾವೆ. ಬಹುಶಃ ಬೆಂಗಳೂರಿನಲ್ಲಿ ಇರುವಂಥದ್ದೇ 9 ಮೆಡಿಕಲ್ ಕಾಲೇಜ್ ಅಂತ ಕಾಣುತ್ತೆ. ರಾಜ್ಯದ 50-54 ಮೆಡಿಕಲ್ ಕಾಲೇಜುಗಳಲ್ಲಿ 9 ಮೆಡಿಕಲ್ ಕಾಲೇಜ್ ಇಲ್ಲಿದೆ, 22 ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿದ್ದಾವೆ. ಖಂಡಿತವಾಗಿ ನಾವೆಲ್ಲ ಅಪೇಕ್ಷೆ ಪಡುವಂಥ ಪ್ರವಾಸೋದ್ಯಮಕ್ಕೆ ಅಭಿವೃದ್ಧಿಗೆಲ್ಲ ಅವಕಾಶ ಇರುತ್ತೆ ಅಂತ ಹೇಳಿಕೊಂಡು ತಮ್ಮೆಲ್ಲರನ್ನ ಮತ್ತೊಮ್ಮೆ ಈ ಸುಂದರವಾದ ಕಡಲ ತಡಿಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡಿ, ನಿಮ್ಮ 2 ದಿನಗಳ ಸಮಾವೇಶ ಅತ್ಯಂತ ಯಶಸ್ವಿಯಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿ ಎಲ್ಲ ಹಿರಿಯರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.